ಸಾವಯವ ಗೊಬ್ಬರದಲ್ಲಿ ನಾವು ಈಗ ಗದ್ದೆಯನ್ನು ಬೆಳೆಸಿದ್ದೇವೆ. ಹಾಗೆ ಅದರಲ್ಲಿ ಈಗ ಮಕ್ಕಳ ಕೈಯಿಂದಲೇ ನೇಜಿ ನಡೆಸಿ ಮಕ್ಕಳ ಕೈಯಿಂದಲೇ ಕೊಯ್ಲು ಮಾಡಿಸಿ ಅದನ್ನೆಲ್ಲ ಇವಾಗ ನಾವು ಮಾಡ್ತಿದ್ದೇವೆ. ಮಕ್ಕಳಲ್ಲಿ ಕೃಷಿಯ ಜ್ಞಾನ ಬೆಳೆಸುವ ನಿಟ್ಟಿನಲ್ಲಿ ಶಿಕ್ಷಣ ಸಂಸ್ಥೆಯೊಂದು ತನ್ನ ಆಟದ ಮೈದಾನದಲ್ಲೇ ಭತ್ತದ ಕೃಷಿ ಮಾಡಿ ಸೈ ಎನಿಸಿಕೊಂಡಿದೆ. ಮಳೆ ನೀರು ನಿಲ್ಲುತ್ತಿದ್ದ ಆಟದ ಮೈದಾನವನ್ನು ಹಸನು ಮಾಡಿ ಮಕ್ಕಳ ಮೂಲಕವೇ ಭತ್ತದ ನೇಜಿ ಮಾಡಿಸಿ ಯಶಸ್ವಿಯಾಗಿ ಭತ್ತದ ಬೆಳೆ ಬೆಳೆದಿದೆ. ಸುಳ್ಯದ ಸ್ನೇಹ ಶಿಕ್ಷಣ ಸಂಸ್ಥೆ ಈ ವಿನೂತನ ಪ್ರಯೋಗ ಮಾಡಿದ್ದು ಮಕ್ಕಳಿಗೆ ಅಕ್ಕಿ ಉತ್ಪಾದನೆ ಹೇಗೆ ಆಗುತ್ತದೆ ಎಂಬ ಬಗ್ಗೆ ಪ್ರಾಯೋಗಿಕ ಪಾಠ ಮಾಡಿದೆ. ಜುಲೈ ತಿಂಗಳಲ್ಲಿ ನಾಟಿ ಮಾಡಿದ್ದ ಭತ್ತದ ಪೈರು ಬೆಳೆದು ಫಲ ನೀಡಿದ್ದು ಇದೀಗ ಕಟಾವು ಮಾಡಲಾಗಿದೆ. ಈ ಮೂಲಕ ಆರಂಭದಲ್ಲಿ ಗದ್ದೆ ಹಸನು ಮಾಡುವುದರಿಂದ ಮೊದಲುಗೊಂಡು ನಾಟಿ ಕಾರ್ಯ, ಪೈರಿನ ರಕ್ಷಣೆ ಹಾಗೂ ಕಟಾವು ಮತ್ತು ಭತ್ತದಿಂದ ಅಕ್ಕಿಯನ್ನು ಬೇರ್ಪಡಿಸುವ ವಿಧಾನದ ಬಗ್ಗೆ ಮಕ್ಕಳಿಗೆ ಪರಿಚಯ ಮಾಡಿಸಲಾಗಿದೆ. ಸ್ನೇಹ ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರ ಜತೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರು ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು. ಸ್ನೇಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾ ಚಂದ್ರಶೇಖರ ದಾಮ್ಲೆ ಅವರು ಈ ಯೋಜನೆಯನ್ನು ರೂಪಿಸಿದ್ದು, ಶಾಲಾ ಮುಖ್ಯ ಶಿಕ್ಷಕಿ ಜಯಲಕ್ಷ್ಮಿ ದಾಮ್ಲೆ ಅವರು ಈ ಕಾರ್ಯವನ್ನು ಜಾರಿಗೆ ತಂದಿದ್ದರು. ಇದೀಗ ಮಕ್ಕಳಿಗೆ ಪರಿಪೂರ್ಣ ಕೃಷಿ ಪಾಠ ಮಾಡಿದ ಸಾರ್ಥಕತೆ ಲಭಿಸಿದ್ದು, ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಸ್ನೇಹ ಶಾಲೆಯಿಂದ ಧನ್ಯವಾದ ಸಮರ್ಪಿಸಲಾಗಿದೆ. ಭಾಗವಹಿಸಿದ ಎಲ್ಲರಿಗೂ ಹೊಸ ಅಕ್ಕಿಯ ಊಟವನ್ನು ವಿತರಿಸಿ ಹೊಸ ಬೆಳೆಯ ಸಂಭ್ರಮವನ್ನು ಆಚರಿಸಿಕೊಂಡಿದ್ದಾರೆ. ಭತ್ತ ಕುಟ್ಟುವ ಕೆಲಸಕ್ಕೂ ಸಹ ಧರ್ಮಸ್ಥಳ ಸಂಘದವರು ಬಂದಿದ್ದಾರೆ, ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಮಕ್ಕಳಿಗೆ ನಿಜವಾಗಿ ಹೇಗೆ ಭತ್ತದಿಂದ ಅಕ್ಕಿ ತಯಾರಾಗ್ತದೆ ಅಂತ ಹೇಳುವ ನೈಜ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಮಕ್ಕಳೆಲ್ಲ ಸಂತೋಷ ಪಡ್ತಾ ಇದ್ದಾರೆ. ಇನ್ನು ಮಕ್ಕಳಿಗೆ ಭತ್ತ ಅಥವಾ ಅಕ್ಕಿಯ ಉತ್ಪಾದನೆಯಲ್ಲಿ ಎಷ್ಟು ಕಷ್ಟ ಇದೆ ಅಂತ ಹೇಳೋದು ಇವತ್ತು ನಿಜವಾಗಿ ಗೊತ್ತಾಗಿದೆ. ಪಕ್ಕದಲ್ಲಿರುವ ಒಂದು ಗದ್ದೆ ಬೆಳೆದಿತ್ತು, ಅದು ನಾವು ಮಕ್ಕಳ ಕೈಯಿಂದಲೇ ಕೊಯ್ಲು ಮಾಡಿದ್ದೇವೆ. ಮಕ್ಕಳ ಕೈಯಿಂದಲೇ ಭತ್ತ ಬೇರೆ ತೆನೆ ಬೇರೆ ಒಂದು ಬೇರ್ಪಡಿಸಿ ಮಕ್ಕಳ ಕೈಯಿಂದಲೇ ನಾವು ಮಾಡಿದ್ದೇವೆ. ಮಕ್ಕಳಿಗೆ ಭಾರಿ ಅದರೊಂದು ಖುಷಿಯಾಗಿದೆ, ಇಂಟ್ರೆಸ್ಟ್ ಆಗಿದೆ ಮಕ್ಕಳಿಗೆ. ಅದರ ಫುಲ್ಲು ಅನುಭವ ಮಕ್ಕಳು ಪಡೆದಿದ್ದಾರೆ. ಇವಾಗ ಎರಡನೇ ಗದ್ದೆಯನ್ನು ನಾವು ಯಾಕಂದರೆ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆಯಿಂದ ಅವರು ಒಂದು ಹೇಳಿದರು, ನೆಕ್ಸ್ಟಿಗೆ ಆಗುವಾಗ ನಾವು ಬರ್ತೇವೆ, ನಮ್ಮನ್ನು ನೀವೊಂದು ಕರೆಸಿ ನಮ್ಮ ಮುಖಾಂತರ ನಾವು ಒಂದು ಗದ್ದೆ ಕೊಯ್ಸುವ ಒಂದು ಕಾರ್ಯಕ್ರಮ ಮಾಡುವ ಅಂತ ಹೇಳಿದರು.